ತಾಯಿಯ ಪ್ರೇರಣೆಯಂತೆ ಕ್ಷೇತ್ರ ಮುನ್ನಡೆಯುತ್ತಿದೆ. ಕ್ಷೇತ್ರಕ್ಕೆ ಹೋಗುವ ಸಂದರ್ಭ ಅರಿಸ್ಟೆಡ್ ವರ್ಗವನ್ನ ತ್ಯಜಿಸಬೇಕು. ಸಾನ್ನಿಧ್ಯದ ಬೆಳವಣಿಗೆಗೆ ಸರ್ವರ ಸಹಕಾರ ಸಿಕ್ಕಿದೆ ಎಂದು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಹೇಳಿದರು. ಅವರು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಚಂಡಿಕಾ ಯಾಗ ಹಸಿರುವಾಣಿ ಶೋಭಾಯಾತ್ರೆಯ ಸಂದರ್ಭ ನಡೆದ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದರು. ವಜ್ರದ ಕಿರೀಟ ನಮ್ಮದು ಅಲ್ಲಿ ಜೀವನದ ಕಿರೀಟ ಅವರಿಗೆ ಅರ್ಥ ಆದ ನಾನೇ ಅಂಚನೆಗಳು ಪೋನಾಗ ಏನಾದ್ರು ತೀರಂದ ಇನ್ನು ತುಂಬೇರ ಅಂತ ಪಂಡಿರ ಕೂಡ ಅಂಡೆಲ್ಲ ಇಂಕಲ ಪಾತ್ರಕ್ಕೆ ಬುಕ್ಕ ಮಾನ್ಯತೆ ಕೊಡದು ಇನ್ನು ಸಾರ್ಥಕತೆ ಮಲ್ಪನಾಡ ಆರ್ನ ಪ್ರಯತ್ನ ಮಸ್ತ್ ಉಂಡು. ನಮ್ಮ ಟ್ರಸ್ಟದ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾತಾಗಲೇ ಮಸ್ತ್ ಕಾರ್ಯಕ್ರಮ ಮಸ್ತ್ ಕಾರ್ಯದ ಒತ್ತಡತ್ತಿಲ್ಲ ಒಂಜಿ ಬರಿಕಿದ್ದು ಸಾನ್ನಿಧ್ಯದ ವಿಷಯಗೂ ಎಡ್ಡೆ ಬೆಳ್ತೇರಿ ಅಕ್ಲೆ ಪೂರ ಅಭಿನಂದನೆ ಮಾಡ್ತಂದು ನಾನು ಒರಿನಿಂದಿನ ಕಜ್ಜ ಕಾರ್ಯಗಳ ಮಾತೇರ್ಲ ನಿಖಲು ಸಾಕಾರ ಒಂಜಪ್ಪೆ ಬಾಲಲೆಕ್ಕ ಎತ್ತಿದೆ. ಈ ಮಹಾತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಗಳು ಅವು ಮಾತಾವುಡ ಪೂರ ಆಪೆ ಲೆಕ್ಕನ ಆ ಒಂಜಿ ಪ್ರೇರಣೆನ ಆಪೆ ಕೊಡ್ಲಿಕ್ಕೆ ನಮ್ಮ ಮಲ್ತೊನಗ ಈ ಜಾಗಡಿ ತಗೊಂಡ ಕಾಮ ಕ್ರೋಧ ಲೋಭ ಮೋಹ ಮದ ಮಸಲನ ಆಗಿ ಷಡ್ವೈರಿಗಳುಳ್ಳ ಅವು ನಮ್ಮನ್ನು ಹಾಳು ಮಲ್ಪುವ ನರಮನೇನೆ ಹೆಚ್ಚ ಬಣ್ಣಾಗ ಒರಿ ಮೂಡಾಯ್ತು ಆಯ ದಾನೆ ಮೂಡಾಯ್ತು ನನಗೆ ನಂಜರ ಕಾಲಂದು ಆಯ ಪಡ್ಡಾಯ್ತು ದಾನೆ ಆಗಿದ್ದಕ್ಕೆ ನಂಜರ ಕಾಲಂದು ಅಂತ ಅದು ನಮ್ಮ ಮೂಡಾಯ್ತು ಬಿಟ್ಟು ನಮ್ಮೊಂಜಿ ಧರ್ಮ ಒಪ್ಕೊಂಡು ಉಕ್ಕೊರಿ ಪಡ್ಡಾಯ್ತು ಐಕೆ ನಮ್ಮದಲ್ಲ ಪಂಡ್ರೆ ಹಾಕಿ ಸರ್ವ ಸಮತಾವಾದೋಡು ಸರ್ವ ಜನಕ್ಕಳಿಗೆ ಒಂಜಿ ವರ್ಣ ಮತ ಭೇದ ಇದ್ದಂತೆ ಈ ಕ್ಷೇತ್ರ ತೆರೆದ ಬಾಗಿಲು ಅವು ನಮ್ಮನ್ನ ನೆನಪದಿ ಕೂಡ ಉಗ್ರಾಣ ಮುಹೂರ್ತ ನಡೆಸಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಸಾಧ್ವಿ ಮಾತಾನಂದಮಯಿ ಆಶೀರ್ವಚನ ನೀಡಿ ಬದುಕಿನ ಕ್ಷಣವನ್ನ ಪರರಿಗಾಗಿ ವ್ಯಯಿಸಿದಾಗ ಸಾರ್ಥಕತೆ ಇರುತ್ತದೆ. ಪರಿಶುದ್ಧವಾದ ಮನಸ್ಥಿತಿ ಇದ್ದಾಗ ತಾಯಿಯ ಅನುಗ್ರಹವಿರುತ್ತದೆ. ಜೀವಿತಾವಧಿಯಲ್ಲಿ ಶರೀರದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಎಂದು ಹೇಳಿದರು. ಒಂದು ಸಂಭ್ರಮ ಬಹುಶಃ ತೂಯಿನ ಮಟ್ಟಿಗೆ ಮಾತ ಯುವ ಶಕ್ತಿ ಒಂದು ಸ್ಫೂರ್ತಿ ಉತ್ಸಾಹದ ಇಡ ಪಾಲು ಪಡೆದು ಎಂಕಲ್ನ ಸಾನ್ನಿಧ್ಯ ಶಕ್ತಿದ ಈ ಒಂಜಿ ನೆಲಟ್ಟು ತಿಕ್ಕನ ಅವಕಾಶ ಎಂಕ್ಲೆಗ್ ಸೇವೆಗೆ ಅವಕಾಶ ಯೋಗ ಭಾಗ್ಯ ನೆನಪು ನಚ್ಚಿನ ಮಾತ ಯುವ ಶಕ್ತಿಲೆಗೆ ಪ್ರಥಮವಾದ ಅಭಿನಂದನೆ ಸಲ್ಲಿಸ ಹೊಂದಿಲ್ಲ. ಉಗ್ರಾಣ ಅಂತ ಪಂದಾಗ ಎಂಕ ನೆನಪಾಂಡು ದಾದನ್ ಪಂಡ ನಮ್ಮ ಶರೀರ ನಮ್ಮ ಏತು ಮಟ್ಟ ಜೀವನ ಮಲ್ಪನ ಆ ಜೀವನ ಮಲ್ಪಡು ನಾಡ ಈ ದೇಹಗೂ ಸರಿಯಾಯನ ಆಹಾರ ಬೋಡು. ಈ ದೇಹಡು ಪಂಚಕೋಶ ಅನ್ನುಂಡು ಒಂಜಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂದ ಹಣ ಸುರು ಆಪನೆ ಅನ್ನಮಯ ಕೋಶದ್ದು ಕಡೇತ ಆನಂದಮಯ ಕೋಶ ಅಂದ ಈ ಕೋಶರು ಜಾಗೃತ ಆವಡು ನಾಂಡ ಸುರೂತ ಅನ್ನಮಯ ಕೋಶ ಸರಿಯಾದ ಪೋಡು ಆ ಕೋಶ ಸರಿಯಾವಡು ನಾಂಡ ನಮ್ಮ ಸರಿಯಾಯನ ಆಹಾರದೆತ್ತು ನೋಡು ಆ ಆಹಾರದ ಪ್ರಭಾವಡು ಒಂದಿಂಜೇ ಕೋಶರು ಜಾಗೃತವಾದ ಕಡೆಯತವಾಯಿನ ಆನಂದಮಯ ಕೋಶಗ ಎತ್ತುಂಡು ಅಂಚಾದ ಈ ಜೀವಿತಾವಧಿ ನಮ್ಮ ಈ ಶರೀರನ್ನ ಕಾತನ್ನೋಡು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಗೆನಾಡು ಶ್ರೀ ಸುಬ್ರಾಯ ದೇವಸ್ಥಾನದ ಆಡಳಿತ ಮುಕ್ತೇಸರ ಮುಗುಳಿ ತಿರುಮಲೇಶ್ವರ ಭಟ್ ವಹಿಸಿದ್ರು. ಶ್ರೀ ಕ್ಷೇತ್ರ ಗೆಚ್ಚಿಗಿರಿ ಆಡಳಿತ ಸಮಿತಿ ಅಧ್ಯಕ್ಷ ಪೀತಾಂಬರ ಹೆರಾಚೆ, ಕನ್ಯಾನ ಭಾರತ ಸೇವಾಶ್ರಮ ಕಾರ್ಯದರ್ಶಿ ಈಶ್ವರ್ ಭಟ್, ಉದ್ಯಮಿಗಳಾದ ಪ್ರಭಾಕರ್ ಶೆಟ್ಟಿ, ನೋವೆಲ್ ಗುಬ್ಯಾ, ಕಾಸರಗೋಡು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಶ್ವಥ್ ಪೂಜಾರಿ ಲಾಲ್ಬಾಗ್, ಶ್ರೀ ಚಾಮುಂಡೇಶ್ವರಿ ದೇವಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪದ್ಮನಾಭ ಪೂಜಾರಿ, ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಪಿ ಲಿಂಗಪ್ಪ ಗೌಡ ಪನಿಯಡ್ಕ, ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಆನೆಯಾಲ ಮಂಟಮೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜಯಂತ್ ನಡುಬೇಲು, ಕಾರ್ಯಾಧ್ಯಕ್ಷ ನಾರಾಯಣ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.